ಮಂಗಳೂರಿನ ಕೊಡಿಯಾಲ್ಬೈಲ್ನ ಗುಲಾಬಿ ಶ್ರೀಪಾದ್ ಎನ್ಕ್ಲೇವ್ನಲ್ಲಿ ಬೆಂಟೋ ಕೇಕ್ರಿ ಶಾಪ್ ಶುಭಾರಂಭಗೊಂಡಿತು. ಮಂಗಳೂರಿನ ಜನರಿಗೆ ಸಿಹಿ ಸುದ್ದಿ. ಸಾಕ್ಷಿ ಮಾಲಕತ್ವದಲ್ಲಿ ಬೆಂಟೋ ಕೇಕರಿ ಶಾಪ್ ಕಾರ್ಯಾರಂಭವಾಗಿದ್ದು, ವಿವಿಧ ಬಗೆಯ ಟೇಸ್ಟಿ ಕೇಕ್ಗಳು ಇಲ್ಲಿ ಲಭ್ಯವಿದೆ. ನೂತನ ಬೆಂಟೋ ಕೇಕರಿ ಶಾಪ್ ಅನ್ನು ಮುಡಿಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಡಾ ಮಂಜುನಾಥ್ ಎಸ್ ರೇವಣ್ಕರ್ ಅವರು ರಿಬ್ಬನ್ ಕತ್ತರಿಸಿ ಲೋಕಾರ್ಪಣೆಗೊಳಿಸಿದ್ರು. ನಂತರ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಸಾಕ್ಷಿಯವರ ಮಾಲಕತ್ವದಲ್ಲಿ ಬೆಂಟೋ ಕೇಕರಿ ಶಾಪ್ ಉದ್ಘಾಟನೆಗೊಂಡಿರುವುದು ಸಂತೋಷದ ವಿಚಾರ. ಎಲ್ಲರೂ ಈ ಶಾಪ್ಗೆ ಭೇಟಿ ನೀಡಿ ಇಲ್ಲಿನ ಸವಿಯನ್ನು ಸವಿಯಿರಿ ಎಂದು ಶುಭ ಹಾರೈಸಿದರು. ಈ ಔಟ್ಲೆಟ್ ನೋಡಿದಾಗ ಬಹಳ ಒಳ್ಳೆ ಫಿನಿಶಿಂಗ್ ಎಲ್ಲ ಮಾಡಿದ್ದಾರೆ. ಒಂದು ಫ್ರಾಂಚೈಸಿ ಟೈಪ್ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಲಿ, ಮತ್ತು ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಮಂಗಳೂರಿನ ಫಸ್ಟ್ ಬೆಂಟೋ ಬೇಕರಿ, ಪ್ಯೂರ್ ವೆಜ್ ಆದ ಕಾರಣ ಎಲ್ಲರಿಗೂ ತಿನ್ನುವಂಥ ಒಂದು ಭಾಗ್ಯ ಮಂಗಳೂರಿನ ಜನತೆಗೆ ಲಭಿಸಿದೆ. ಮಂಗಳೂರಿನ ಜನತೆ ಎಲ್ಲದರಿಂದ ಸದುಪಯೋಗ ಪಡೆದುಕೊಳ್ಬೇಕು. ಬೆಂಟೋ ಬೇಕ್ರಿ ಮೇನ್ ಸೆಂಟರ್ ಓಷನ್ ಹೋಟೆಲ್ ಸೈಡ್ನಲ್ಲಿ ಇರುವಂಥ ಒಂದು ಬಿಲ್ಡಿಂಗ್ನಲ್ಲಿ ಉದ್ಘಾಟನೆ ಆಗಿದ್ದು ನನಗೆ ಭಾಳ ಖುಷಿ ತಂದಿದೆ. ಇದನ್ನು ಮಂಗಳೂರಿನ ಜನತೆ ಇಲ್ಲಿ ಎಲ್ಲ ಶಾಲೆಗಳು ಇಲ್ಲಿ ಹತ್ತಿರ ಪರಿಸರದಲ್ಲಿ ಇಂಥ ಒಂದು ಕಾರ್ ಪಾರ್ಕಿಂಗ್ ಇದೆ, ಎಲ್ಲ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನು ಎಲ್ಲರೂ ಸಾರ್ವಜನಿಕರು ಪಡೆದುಕೊಂಡು ಬೆಂಟೋ ಬೇಕರಿಗೆ ಎಲ್ಲರೂ ಬಂದು ಇದರ ಅನುಭವವನ್ನು ಪಡೆದುಕೊಳ್ಬೇಕು ಹೇಳಿ ನಾನು ಈ ಮೂಲಕ ತಿಳಿಸಿಕೊಳ್ಬೇಕು. ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಲಸುಬ್ರಹ್ಮಣ್ಯ ಅವರು ಮಾತನಾಡಿ ಬೆಂಟೋ ಕೇಕರಿ ಶಾಪ್ಗೆ ಶುಭ ಹಾರೈಸಿದ್ರು. ಇವತ್ತು ನಮ್ಮ ಮಂಜುನಾಥ್ ರೇವಣ್ಕರ್ ಅವರು ಬೆಂಟೋ ಕೇಕರಿ ಎಂಬ ಒಂದು ಬೇಕರಿ ಔಟ್ಲೆಟ್ ಅನ್ನು ಇನಾಗ್ರೇಷನ್ ಮಾಡಿದರು. ಇದು ಉತ್ತಮ ಗುಣಮಟ್ಟದ ಬೇಕರಿ ಪ್ರಾಡಕ್ಟ್ ಅನ್ನು ಇವರು ಸಪ್ಲೈ ಮಾಡ್ತಾರೆ ಹೇಳಿ ನನಗೆ ಆಶಿಸುತ್ತೇನೆ. ಮತ್ತು ಇನ್ನು ಮುಂದೆ ಸಮೇತ ಅವರಿಗೆ ಹಲವಾರು ಔಟ್ಲೆಟ್ ಅನ್ನು ತೆಗೆಯುವ ಅವಕಾಶ ಸಿಗಲಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಈ ವೇಳೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಡಾ ಸೂರಜ್ ಎಂ ರೇವಣ್ಕರ್, ಸೂರಜ್ ಸಂಸ್ಥೆ ಕರೆಸ್ಪಾಂಡೆಂಟ್ ಹೇಮಲತಾ ರೇವಣ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಟೋ ಕೇಕರಿ ಶಾಪ್ನಲ್ಲಿ ವಿವಿಧ ಬಗೆಯ ಬೆಂಟೋ ಕೇಕ್, ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಪೇಸ್ಟ್ರೀಸ್, ಕಪ್ ಕೇಕ್ಸ್, ಶೇಕ್ಸ್, ಪುಡ್ಡಿಂಗ್ಸ್ ಅಂಡ್ ಡೆಸರ್ಟ್ಸ್, ಕ್ರೀಮ್ ರೋಲ್, ಸ್ಯಾಂಡ್ವಿಚ್, ಮುಫಿನ್ ಅಂಡ್ ಟೀ ಕೇಕ್ಸ್, ಡೋನಟ್, ಬೇಕ್ಡ್ ಸ್ನ್ಯಾಕ್ಸ್, ಪಫ್, ಬರ್ಗರ್, ಪಿಜ್ಜಾ, ಫ್ರೈಸ್ಗಳು ಇಲ್ಲಿ ಲಭ್ಯವಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.